ಪ್ರತಿಯೊಬ್ಬ ತುಳುವರ ಮನೆಯಲ್ಲಿ ತುಳು ಪುಸ್ತಕ ಓದುವಂತಾಗಬೇಕು. ಪ್ರತಿಯೊಬ್ಬ ತುಳುವರು ತಮ್ಮ ಮನೆಗೊಂದು ತುಳು ಪುಸ್ತಕವನ್ನು ಖರೀದಿಸಿ ತುಳು ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಬೇಕು ಎಂದು ಹಿರಿಯ ಸಂಶೋಧಕ ಹಾಗೂ ತುಳು ಅಕಾಡೆಮಿಯ ಮಾಜಿ ಸದಸ್ಯ ಬೆನರ್ಜಿ ಅಮ್ಮಣ್ಣ ಹೇಳಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಹಯೋಗದಲ್ಲಿ ನಡೆದ ಅಕಾಡೆಮಿಡು ಒಂಚಿ ದಿನ ಬಲೆ ತುಳು ಓದುಗ ಸರಣಿಯ 16ನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತುಳುಕ್ಕೆ ಸಂಬಂಧಪಡಿನ ಇಂಗ್ಲಿಷ್ ಭಾಷೆ, ಬೇರೆ ಬೇರೆ ಭಾಷೆ ಕನ್ನಡ ಪುಸ್ತಕಗಳು ದಯ ಓದಿಟ್ಕೊಂಡಾಗ ನಮ್ಮ ವಿದ್ಯಾರ್ಥಿಗಳು ಶಾಲೆ ಸಿಲೆಬಸ್ ಅಂತಂದರೆ ಬೇರೆ ವಿಷಯದಲ್ಲ ಬಿಡುತ್ತಾನೆ. ನಮ್ಮ ಇಂಟರ್ನೆಟ್ ಹೋಗಿಕೊಳ್ಳಿದ್ರೆ ಇದು ಒಂದು ಕತೆಗಿರುವ ಒಂದು ಆರ್ಟಿಕಲ್ ಬರೆಯೋದು ಬಲ್ಲ ಹಣ್ಣಿಂದ ನಮ್ಮ ಡೈರೆಕ್ಟ್ ಹೋಗಿ ಹೊಡೆಗೆ ಹೋಗಿ ನಮ್ಮ ಲೈಬ್ರರಿ ಹೋಗ್ತೇವೆ. ನಮ್ಮ ಲೈಬ್ರರಿ ಕತೆಗಳು ತಿಕ್ಕುಜೆಂಟು ಸೈಬರ್ ಉಪ್ಪನೇ ಎಕ್ಸ್ಪರ್ಟ್ ಇರ್ತಾರೆ. ಆದ್ರೆ ಸೈಬರ್ ಸೆಂಟರ್ ಮಾತ್ರ ಆದ್ರೆ ಈ ಪಿಲಿತ್ ಚಿತ್ರ ಪಾಡೋದು ಒಂದು ಆರ್ಟಿಕಲ್ ಆರೇ ಡೌನ್ಲೋಡ್ ಮಾಡ್ತೀವಿ. ನಿಮಗೆ ಕೊಡ್ತಾರೆ ಅನ್ಕೊಂಡು ಸಬ್ಮಿಟ್ ಮಾಡ್ತಾರೆ. ಟೀಚರ್ಗೆ ಪಾಪ ಸ್ವಂತ ಕ್ಲಾಸ್ ಇಂತನ ಪಿಲಿಯು ಕತ್ತೆಗಳು ಒಂದಾರಿಗೆ ಗೊತ್ತಾಗ ಆಯ್ತು ಕೊಡ್ತೀನಿ ಪಿಲಿತ್ ಚಿತ್ರ ಅದಕ್ಕಾದ್ರೆ ನಮ್ಮ ತೆರಳುನಾಡು ಸೈಬರ್ ಹೋಗ್ನಾಡ್ತು ಅಥವಾ ಗೂಗಲ್ ನಾಡ್ನತ್ತು ಪುಸ್ತಕಗಳು ಇರ್ತದೆ ಒಕ್ಕ ಆಯ್ನಾತ್ ನಮ್ಮ ಇಲ್ಲೇ ಪುಸ್ತಕ ಕೊಡಂಗಿಯಾನ ಸ್ಟೇಟಸ್ ಓದಿ ನಮ್ಮ ಬದುಕು ಮೂಡು ಸುರಿಗೆ ನಮ್ಮ ಧ್ಯಾನ ಮೂಡು ಪುಸ್ತಕ ರವೀಂದ್ರನಾಥ್ ಟಾಗೂರ್ ಪಂಪಿನ ಪಾತ್ರ ಬದುಕು ಮೂಡು ಸೂರ್ಯ ಮೂಡಿಸಿದಾಗ ನಮ್ಮ ಬದುಕಿಚ್ಚಿ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಅಧ್ಯಕ್ಷೆ ಶಕುಂತಲಾ ಟಿ ಶೆಟ್ಟಿಯವರು ಮಾತನಾಡಿ, ಯುವ ಜನತೆಗೆ ತುಳು ಭಾಷೆಯ ಮೇಲೆ, ತುಳು ಸಾಹಿತ್ಯದ ಮೇಲೆ ಅಭಿಮಾನ ಮತ್ತು ಪ್ರೀತಿ ಮೂಡಿಸುವ ಬಲೆ ತುಳು ಓದುಗ ಕಾರ್ಯಕ್ರಮ ಅಭಿನಂದನಾರ್ಹ ಎಂದರು. ಆ ಮನಸ್ಸಿಡ ತುಳು ಬೋರ್ಡು ಒಂದು ಬತ್ತಂಡ ನಿಖಲ ಲೈಬ್ರರಿ ತೂರು ದಯಮಣ್ಣಾರು ಪಂಡೇರು ನಿಖಲೆ ಉಜ್ರೇಂದ್ರ ತುಳು ಸಮ್ಮೇಳನದ ಓದ್ದಾರ ತೂತಾರ ಐವೇ 2 years ಆಗ್ತಿತ್ತು. ನಿಗಳು ಅಲ್ಲ 1ನೇ 2ನೇ ಕ್ಲಾಸ್ ಹಿಡಿತು ಪದ ಆಂಡ ಓದುದು ಉಜ್ರೇಡು ನಾನೇ ಆತನಂದು ತೆರೆಯೋನ್ನಂಚಿನ ಸಂದರ್ಭಗಳು ಅವಕಾಶಗಳು ತಿಳ್ಕೊಂಡು ಪುಸ್ತಕ ಓದರೆ ಸುರ ಲೆಕ್ಕನೇ ಬರೆಯರೆ ಸುರ ನಮ್ಮೇಟು ಆ ಮಣ್ಣಿನ ಬಂದ ಲೆಕ್ಕ ಪ್ರತಿ ಒಂದೆಟ್ಲ ನಮ್ಮ ಇಡೀ ಈ ತುಳುನಾಡು ಜಾತಿ ಭೇದ ಇಜ್ಜಂದ್ರೆ ಆ ಕಾಲಗಳು ನಡ್ತಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ಓದುವ ಸಲುವಾಗಿ ನಡೆಯುವ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಭಾಗವಹಿಸುತ್ತಾರೆ ಹಾಗೂ ಆಸಕ್ತಿಯಿಂದ ಓದುತ್ತಾರೆ ಎಂದರು. ನನ್ನ ದುಂಬುದ ತಲೆಮಾರಿಗೆ ಅಥವಾ ನನ್ನ ದುಂಬುದ ಲೋಕಕ್ಕೆ ತುಳುದ ಬದುಕಿನ ತೆರಿಪಾವನ ಕ್ಲಿಯರ್ ಪಂಡ ಅವು ನಿಖೆ ಇತ್ತೆ ಏನು ಬಣ್ಣ ಏನೈತಿ ಮಾತಾ ಜಾತ ಜೋಕ್ಲು ಕೂಡ ವಿಡಿಯೋ ಮನ್ಪನ ಮಾತಾ ಇತ್ತದ ಕಾಲದ ಮಾಧ್ಯಮ ಐಕ್ಲ ತುಳು ಬದುಕಿನ ಇಂಚ ಒಂಜಿ ಪ್ರೇರಣಾದಾಯಿ ಲೆಕ್ಕ ದುಂಬು ನೋವಲಿಂದ ಮನ್ಪನ ಒಂಜಿ ಸಾಧ್ಯತೆ ಅವು ನಿಖಿಲ ಎದುರು ಐಲ್ಲ ನಿಖಿಲ್ ಬಾರಿ ಎಡ್ಡೆ ರೀತಿಯ ಬಳಕೆ ಮನ್ಪಲೆ ನಮ್ಮ ಅಪ್ಪೆ ಭಾಷೆ ನಿಖಿಲ್ ಕೆಲವರನ್ನ ಅಪ್ಪೆ ಭಾಷೆ ಬ್ಯಾರಿ ಭಾಷೆ ಕೆಲವರನ್ನ ಕೊಂಕಣಿ ಮಾಡ ಪ್ರತಿ ಭಾಷೆಯಲ್ಲ ನಮ್ಮ ಆ ಭಾಷೆ ಪಾತ್ರೆಯ ಮೂಲಕ ಮಾತ್ರ ಏನು ಮರಿಪಾಯರ ಸಾಧ್ಯ ಭಾಷೆ ನಮ್ಮ ಇಂಗ್ಲೆಂಡ್ ನೀಡಿಗೆ ಪಾದ್ಯ ಅದೊಟ್ಟಿಗೆ ಆ ಭಾಷೆಯ ಬದ್ಧನಾಗಿದ್ದ ಸಾಹಿತ್ಯನ ಓದೋದಂತೆ ನಿಖಿಲ ಪಠ್ಯದ ಏನು ಪಠ್ಯಕ್ರಮ ಕಲ್ಪನೆಗೆ ಇಂಗ್ಲಿಷ್ ಸಾಹಿತ್ಯನ ಓದುವರು, ಕನ್ನಡ ಓದುವರು, ಮತ್ತು ಹಿಂದಿ ಇಂಚ ಮಾತ ಓದುವರು. ಆ ಸಾಹಿತ್ಯ ಪ್ರಕಾರಗಳು ಯಾವ ರೀತಿಯ ಸಾಹಿತ್ಯ ಪ್ರಕಾರಗಳು ಬರ್ತದೆ ಅವು ಮಾತ್ರ ತುಳುಟು ಬರ್ತದೆ. ಈಗ ಗ್ರಂಥಾಲಯಕ್ಕೆ ಹೋಯರ್ನಾಗ ನಿಖಿಲಿಗೆ ನೀವು ನಿಖಿಲ ಏನಾಗಿ ಬರ್ಬೋದು ಬೊಕ್ಕ ನಿಖಿಲ್ ಯಾಪಲ ಏನು ಮಾಡ್ಕೊಂಡು ಮಧ್ಯಾಹ್ನದ ಬೊಕ್ಕ ನಿಖಿಲ್ ಓದಿನ ಪುಸ್ತಕದ ಬಗ್ಗೆ ಒಂದು ಪಾತ್ರ. ಎಸ್ಟಿಎಂ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಹಾಗೂ ಅಕಾಡೆಮಿಯ ಮಾಜಿ ಸದಸ್ಯ ಡಾ ದಿವಾ ಕೊಕ್ಕಡ ಮತ್ತು ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಡಾ ರವಿಶಂಕರ ಜಿಕೆ ಶುಭ ಕೋರಿ ಮಾತನಾಡಿದರು. ವಿದ್ಯಾರ್ಥಿ ಸಂಚಾಲಕರಾದ ಸುಹಾ ಫಾತಿಮಾ, ಅಕಾಡೆಮಿಯ ಸದಸ್ಯರಾದ ಕುಮ್ರಾ ದುರ್ಗಾ ಪ್ರಸಾದ್ ರೈ, ಬೂಬಾ ಪೂಜಾರಿ ಮಳಲಿ, ಅಕ್ಷಯ ಆರ್ ಶೆಟ್ಟಿ ಉಪಸ್ಥಿತರಿದ್ದರು.
ಸಂಜೆಯ ಸಮಾರೋಪದಲ್ಲಿ ವಿದ್ಯಾರ್ಥಿಗಳು ತಾವು ಓದಿದ ಪುಸ್ತಕದ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಅಕಾಡೆಮಿ ಸದಸ್ಯ ಸಂಚಾಲಕ ಸಂತೋಷ್ ಶೆಟ್ಟಿ ಹಿರಿಯಡ್ಕ ಕಾರ್ಯಕ್ರಮ ನಿರೂಪಿಸಿದರು. ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ ವಂದಿಸಿದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.